ಕೋಸ್ಟಲ್ ವುಡ್ ಇದೀಗ ಶೈನಿಂಗ್ ಆಗ್ತಾ ಇದೆ. ಒಂದಲ್ಲ ಒಂದು ರೀತಿಯಲ್ಲಿ ಹೊಸ ಹೊಸ ಆವಿಷ್ಕಾರಗಳು ತುಳು ಇಂಡಸ್ಟ್ರಿಯಲ್ಲಿ ನಡೆಯುತ್ತಿದೆ. ಆದ್ರೆ ನಾವೀಗ ಹೇಳ್ತಿರೋ ಆವಿಷ್ಕಾರ ಪ್ರತಿಯೊಬ್ಬ ತುಳುವನ್ನು ಹೆಮ್ಮೆ ಪಡುವಂತದ್ದು. ಅಷ್ಟಕ್ಕೂ ಇದು ಕೋಸ್ಟಲ್ ವುಡ್ ನ ಇತಿಹಾಸದಲ್ಲೇ ಒಂದು ಮೈಲುಗಲ್ಲು. ಎಸ್, ನಾವೀಗ ಹೇಳ ಹೊರಟಿರುವುದು ತುಳು ಚಿತ್ರವನ್ನು ಸಂಪೂರ್ಣವಾಗಿ ತುಳುಮಯ ಮಾಡಿ ತುಳುವರ ಮೆಚ್ಚುಗೆಗೆ ಪಾತ್ರರಾದ ತುಳು ಪ್ರೇಮಿ ಮತ್ತು ಅವರ ನಿರ್ಮಾಣದ ಚಿತ್ರ ಪೆಟ್ಟು ಕಮ್ಮಿಯ ಬಗ್ಗೆ. ಹೌದು, ತುಳು ಚಿತ್ರರಂಗದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಪೆಟ್ಟು ಕಮ್ಮಿ ಚಿತ್ರದಲ್ಲಿ ಪೂರ್ಣ ಪ್ರಮಾಣವಾಗಿ ತುಳು ಲಿಪಿಯನ್ನು ಬಳಸಲಾಗಿದೆ. ಈಗಾಗಲೇ ಚಿತ್ರದ ಫಸ್ಟ್ ಲುಕ್ ಬಿಡುಗಡೆಯಾಗಿದ್ದು ಸಂಪೂರ್ಣವಾಗಿ ಪೋಸ್ಟರ್ ತುಳುಮಯವಾಗಿದೆ. ಹನ್ನೊಂದು ವರ್ಷಗಳಿಂದ ಬಾಲಿವುಡ್ನಲ್ಲಿ ತನ್ನ ಛಾಪನ್ನು ಮೂಡಿಸಿ ಅನೇಕ ಸೂಪರ್ ಹಿಟ್ ಚಿತ್ರಗಳಲ್ಲಿ ತನ್ನನ್ನು ತೊಡಗಿಸಿ 2015ರಲ್ಲಿ ತೆರೆ ಕಂಡ ದಿ ಪ್ಲಾನ್ ಚಿತ್ರವನ್ನು ನಿರ್ಮಿಸಿದ ಅಶೋಕ್ ಶೆಟ್ಟಿ ಕೋಸ್ಟಲ್ ವುಡ್ ನ ಈ ನೂತನ ಬೆಳವಣಿಗೆಗೆ ಸಾರಥಿ. ಶೆಟ್ಟಿಯವರ ಮಾಲ್ಗುಡಿ ಟಾಕೀಸ್ ಬ್ಯಾನರ್ ಮೂಲಕ ತಯಾರಾಗುವ ಪೆಟ್ಟು ಕಮ್ಮಿ ಮೊದಲ ಪೋಸ್ಟರ್ ಲುಕ್ನಲ್ಲೇ ತುಳುವರ ಹೃದಯ ಗೆದ್ದ ಚಿತ್ರವೆಂದರೆ ತಪ್ಪಲ್ಲ. ಇನ್ನು ಕನ್ನಡದ ದಿ ಪ್ಲಾನ್ ಚಿತ್ರಕ್ಕೆ ನಿರ್ದೇಶನ ಮಾಡಿದ್ದ ಕೀರ್ತಿ ಪೆಟ್ಟು ಕಮ್ಮಿ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಲಿದ್ದಾರೆ. ಇನ್ನು ಚಿತ್ರದ ಟೈಟಲ್ ನೋಡಿ ಇದು ಸಂಪೂರ್ಣ ಹಾಸ್ಯಮಯ ಚಿತ್ರ ಎಂಬ ನಿರ್ಧಾರಕ್ಕೆ ಬಂದ್ರೆ ಅದನ್ನು ಅಲ್ಲಗೆಳೆಯಲೇಬೇಕು. ಏಕೆಂದ್ರೆ ಇದರಲ್ಲಿ ಹಾಸ್ಯದ ಜೊತೆಗೆ ಸಂಸ್ಕೃತಿ, ಮನರಂಜನೆ, ಕ್ಲೇಶ ಹೀಗೆ 10 ಹಲವು ಸಂಗತಿಗಳು ಚಿತ್ರಪ್ರೇಮಿಗಳನ್ನು ರಂಜಿಸಲಿದೆಯಂತೆ. ಮುಖ್ಯವಾಗಿ ಪೆಟ್ಟು ಕಮ್ಮಿಯಲ್ಲಿ ಸಸ್ಪೆನ್ಸ್ ಕೂಡ ಇದೆಯಂತೆ. ಮೊಟ್ಟ ಮೊದಲ ಬಾರಿಗೆ ತುಳು ಲಿಪಿಯನ್ನು ಚಿತ್ರದಲ್ಲಿ ಅಳವಡಿಸಿದ ಚಿತ್ರತಂಡಕ್ಕೆ ನಮ್ಮದೊಂದು ಸಲಾಂ. ಈ ಬೆಳವಣಿಗೆ ಇತರ ಚಿತ್ರಗಳಿಗೆ ಸ್ಫೂರ್ತಿಯಾಗಲಿ ಎನ್ನುವುದೇ ನಮ್ಮ ಆಶಯ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.